ರೈಲಿನಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಮಾರ್ಚ್ 26, 1997ರಂದು ಆರಂಭವಾದ ಮತ್ಸ್ಯಗಂಧ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ರೈಲಿಗೆ ಜರ್ಮನ್ ತಂತ್ರಜ್ಞಾನದ ಹೊಸ LH ಬೋಗಿಗಳೊಂದಿಗೆ ಫೆಬ್ರವರಿ 17, 2025ರಿಂದ ಪ್ರಾರಂಭಿಸಲಾಯಿತು. ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದಿಂದ ಹೊಸ ತಂತ್ರಜ್ಞಾನದ LHB ಬೋಗಿಗಳೊಂದಿಗೆ ಈ ರೈಲು ಹೊರಟಿದ್ದು, ಉಡುಪಿಯಲ್ಲಿ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿಯವರು ಬರಮಾಡಿಕೊಂಡಿದ್ದರು. ಈ ರೈಲಿಗೆ ಅತ್ಯಾಧುನಿಕ ಸೌಲಭ್ಯವನ್ನು ಕಲ್ಪಿಸಿದ್ದರು. ಅಂದರೆ ನಿನ್ನೆ 19/2/2025ರಂದು ಮುಂಬೈನಿಂದ ಹೊರಟ ರೈಲಿನ ಬೋಗಿಯ ಸೀಟು ಹರಿದು ಹೋಗಿದ್ದು, ದಶಕದ ಹಿಂದಿನ ರೈಲಿನ ಬೋಗಿಯಂತೆ ಕಂಡುಬಂದಿದೆ. ರೈಲು ಪ್ರಯಾಣಿಕರ ಹಲವು ಬೇಡಿಕೆ ಮತ್ತು ಒತ್ತಾಯದ ಮೇರೆಗೆ ರೈಲಿನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗಾಗಿ ಅತ್ಯಾಧುನಿಕ ಸೌಲಭ್ಯವನ್ನು ಕಲ್ಪಿಸಿದ್ದರಿಂದ ಉಡುಪಿಯಿಂದ ಹೊರಟ ರೈಲಿನಲ್ಲಿ ಉಡುಪಿ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿಯವರು ಉಡುಪಿಯಿಂದ ಕುಂದಾಪುರದವರೆಗೆ ಹೊಸ ಬೋಗಿಯಲ್ಲೇ ಸಾಮಾನ್ಯ ರೈಲು ಪ್ರಯಾಣಿಕರೊಂದಿಗೆ ಪ್ರಯಾಣಿಸಿ ಹೊಸ ಬೋಗಿಗಳಲ್ಲಿನ ಪ್ರಯಾಣದ ಅನುಭವದ ಮಾಹಿತಿಯನ್ನು ಖುದ್ದಾಗಿ ಕಲೆ ಹಾಕಿದ್ದರು. ಆದರೆ ಮುಂಬೈಯಿಂದ ನಿನ್ನೆ 19/2/2025ರಂದು ವಾಪಸ್ ಬರುವಾಗ ಹೊಸ ಬೋಗಿಗಳ ಬದಲಾಗಿ ಸಂಪೂರ್ಣ ಹರಿದು ತೇಪೆ ಹಚ್ಚಿದ ಸೀಟುಗಳಿರುವ ಹಳೆ ಬೋಗಿಯನ್ನು ಮಹಾರಾಷ್ಟ್ರದ ಲೋಕಮಾನ್ಯ ತಿಲಕ್ ಟರ್ಮಿನಲ್ನಿಂದ ಹೊರಟ ರೈಲಿನ S4 ಸೀಪ್ಲರ್ ಬೋಗಿಯನ್ನು ಜೋಡಿಸಿದ್ದು, ದಶಕದ ಹಿಂದಿನ ಬೋಗಿಯಂತೆ ಹಳೆಯದಾಗಿ ಕಂಡುಬಂದಾಗ ರೈಲು ಪ್ರಯಾಣಿಕರು ಹೌಹಾರಿದರು. ಪ್ರತಿ ರೈಲು ಬೋಗಿಗೆ 6 ಸಂಖ್ಯೆಯ ನಂಬರ್ ಇರುತ್ತದೆ. ಈ ಬೋಗಿಯ ಮೇಲಿನ 225433 ಸಂಖ್ಯೆಯನ್ನು ನೋಡಿದಾಗ ಈ S4 ಬೋಗಿಯು 2022ರಲ್ಲಿ ನಿರ್ಮಾಣವಾಗಿತ್ತು ಎಂದು ತಿಳಿಯಿತು. ಆದರೆ ನಿರ್ಮಾಣವಾದ 2 ವರ್ಷಗಳಲ್ಲಿ ಸೀಟುಗಳು ಹರಿದು ಈ ಬೋಗಿಯನ್ನು ಯಾಕೆ ಮತ್ಸ್ಯಗಂಧ ರೈಲಿಗೆ ಜೋಡಿಸಿದ್ದಾರೆ ಎಂದು ಪ್ರಯಾಣಿಕರು ಪ್ರಶ್ನಿಸಿದ್ದಾರೆ. ಫೆಬ್ರವರಿ 17ನೇ ತಾರೀಕಿನಂದು ಮಂಗಳೂರು ಸೆಂಟ್ರಲ್ನಿಂದ ಹೊರಟ ಮತ್ಸ್ಯಗಂಧ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ರೈಲನ್ನು ಮುಂಬೈನಲ್ಲಿ 18/2/2025ರಂದು ಮಾಜಿ ಸಂಸದ ಗೋಪಾಲ ಶೆಟ್ಟಿಯವರು ಮುಂಬೈ ರೈಲು ಯಾತ್ರಿ ಸಂಘದ ಅಧ್ಯಕ್ಷ ರಜತ್ ಸುವರ್ಣ ಹಾಗೂ ಇತರ ಪದಾಧಿಕಾರಿಗಳೊಂದಿಗೆ ಬರಮಾಡಿಕೊಂಡು ಹಾಜರಿದ್ದು ಸಂಭ್ರಮಿಸಿದ್ದರು. ಮಂಗಳೂರು ಸೆಂಟ್ರಲ್ನಿಂದ ಜರ್ಮನ್ ತಂತ್ರಜ್ಞಾನದ ಹೊಸ LHB ಬೋಗಿಗಳನ್ನು ಒಳಗೊಂಡ ರೈಲು ಸಂಖ್ಯೆ 12620 ಮತ್ಸ್ಯಗಂಧ ಎಕ್ಸ್‌ಪ್ರೆಸ್ ಫೆಬ್ರವರಿ 18ರಂದು ಮಹಾರಾಷ್ಟ್ರದ ಲೋಕಮಾನ್ಯ ತಿಲಕ್ ಟರ್ಮಿನಸ್ಗೆ ಆಗಮಿಸಿದಾಗಲೂ ಹೊಸ ಬೋಗಿಗಳಿದ್ದವು. ರೈಲ್ವೆ ಇಲಾಖೆಯ ಮಾಹಿತಿ ಪ್ರಕಾರ 2024ರ ನವೆಂಬರ್ನಲ್ಲಿ ನಿರ್ಮಾಣಗೊಂಡ ಬೋಗಿಗಳನ್ನು ಮತ್ಸ್ಯಗಂಧ ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ರೈಲಿಗೆ ನೀಡಲಾಗಿತ್ತು. ಇದರ ಬಗ್ಗೆ ನಮ್ಮಲ್ಲಿ ಸಾಕ್ಷಿ ಇದೆ. ಹಾಗಾದರೆ ಹೊಸ LHB ಬೋಗಿ ಬದಲಿಗೆ 2 ವರ್ಷ ಹಳೆಯ LHB ಬೋಗಿ ಜೋಡಣೆ ಯಾಕಾಯಿತು? ಇದಕ್ಕೆ ರೈಲ್ವೆ ಇಲಾಖೆ ಉತ್ತರಿಸಬೇಕಾಗಿದೆ. ರೈಲ್ವೆ ಇಲಾಖೆಯು ಪ್ರಯಾಣಿಕರ ಸಂಭ್ರಮವನ್ನೇ ಗಾಳಿಗೆ ತೂರಿ ಹಳೆಯ ಬೋಗಿಯನ್ನು ಹಾಕಿ ಕನ್ನಡಿಗರಿಗೆ ವಂಚಿಸಿದಂತಾಗಿದೆ ಎಂದು S4 ಬೋಗಿಯಲ್ಲಿ ಪ್ರಯಾಣಿಸಿದ್ದ ಹಲವು ರೈಲು ಪ್ರಯಾಣಿಕರು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು.